ನಮಸ್ಕಾರ ಗೆಳೆಯರೆ. ಭೂತಗಳ ಅದ್ಭುತ ಜಗತ್ತಿಗೆ ಸ್ವಾಗತ. ಈಗ ತುಳುನಾಡಿನ ಅತ್ಯಂತ ಜನಾನುರಾಗಿ ದೈವ ಕೊರಗತನಿಯನ ಬಗ್ಗೆ ನಾನು ಕೊರಗತನಿಯ ಪಾಡ್ದನದ ಕಥಾನಕವನ್ನು ಹೇಳ್ತೇನೆ. ವೃದ್ಧರಿಂದ ಹಿಡಿದು ಎಳೆಯ ಮಕ್ಕಳವರೆಗೆ ಎಲ್ಲರೂ ನೋಡಿರುವ ಇಷ್ಟಪಡುವ ದೈವ ಕೊರಗತನಿಯ. ಎಲ್ಲ ಭೂತಗಳು ತನ್ನ ಉಗ್ರ ಅಟ್ಟಹಾಸ ಕುಣಿತಗಳಿಂದ ಜನರ ಮನದಲ್ಲಿ ಭಯಭೀತಿ ನಡುಕ ಉಂಟು ಮಾಡಿದರೆ, ಕೊರಗತನಿಯ ಮಾತ್ರ ತನ್ನ ಆತ್ಮೀಯ ನಡವಳಿಕೆ, ಮಾನವ ಸಹಜ ಅಭಿವ್ಯಕ್ತಿ, ಹಾಸ್ಯದ ಅಭಿವ್ಯಕ್ತಿಯಿಂದ ಜನರಿಗೆ ಹತ್ತಿರವಾಗಿದ್ದಾನೆ. ಈತ ಬಹಳ ಸಾತ್ವಿಕ ಗುಣದ ದೈವತ. ಮಕ್ಕಳಿಗೆ ಈತ ಬಹಳ ಪ್ರಿಯನಾದವನು. ಮನೆಯಲ್ಲಿ ಯಾವುದಾದರೊಂದು ವಸ್ತು ಕಾಣೆಯಾದರೆ, ಕಳ್ಳತನವಾದರೆ ಕೊರಗತನಿಯನನ್ನು ನೆನೆದು ಆತನಿಗೆ ಹರಿಕೆಯಾಗಿ ಒಂದು ಕುಪ್ಪಿ ಕಳ್ಳು ಅಥವಾ ಸಾರಾಯಿ ಕೊಡುತ್ತೇನೆ ಎಂದು ಹರಿಕೆ ಹೇಳಿದರೆ ಸಾಕು. ಕಳ್ಳತನವಾದ ವಸ್ತುಗಳು, ಕಾಣೆಯಾದ ವಸ್ತುಗಳು ಪತ್ತೆಯಾಗಿ ಬಿಡುತ್ತವೆ. ದನ ಕರುಗಳಿಗೆ ಏನಾದರೂ ತೊಂದರೆ ಆದರೂ ಕೂಡ ಕೊರಗತನಿಯನಿಗೆ ಮೊರೆ ಹೋಗುತ್ತಾರೆ ತುಳುವರು. ಎಲ್ಲರ ದನ ಕರು ಬೆಳೆಗಳ ರಕ್ಷಣೆಯ ಕಾರ್ಯವನ್ನು ಕೊರಗತನಿಯ ಭೂತ ಮಾಡುತ್ತದೆ. ತುಳುನಾಡಿನ ಎಲ್ಲೆಡೆಗಳಲ್ಲಿ ಆರಾಧಿಸಲ್ಪಡುವ ದೈವ ಕೊರಗತನಿಯ. ಈತನಿಗೆ ಅಗೇಲು ಮತ್ತು ಕೋಲ ನೀಡಿ ಆರಾಧಿಸುತ್ತಾರೆ. ಕೊರಗತನಿಯ ಕೊರಗ ಜನಾಂಗದಲ್ಲಿ ಹುಟ್ಟಿ ಅಸಹಜ ಮರಣವನ್ನಪ್ಪಿದ ಅಸಾಮಾನ್ಯ ವೀರ. ಹಾಳೆಯ ಮುಟ್ಟಾಳೆ ಧರಿಸುವ ಈ ದೈವದ ವೇಷಭೂಷಣ ಕೂಡ ವಿಶಿಷ್ಟವಾದುದು. ಇತರ ಭೂತಗಳಂತೆ ಈತನಿಗೆ ದೊಡ್ಡದಾದ ಅಣಿ ಜಕ್ಕೆಳಣಿಗಳು ಇರುವುದಿಲ್ಲ. ಈತನ ಕುಣಿತದಲ್ಲಿ ಉಗ್ರತೆ ಇರುವುದಿಲ್ಲ. ಈತನ ಹುಟ್ಟು ಕೊರಗರ ಕೊಪ್ಪದಲ್ಲಿ ಆಗುತ್ತದೆ. ಈತನಿಗೆ ಮನುಷ್ಯರು ಬಳಕೆ ಮಾಡುವಂತಹ ಆಹಾರವನ್ನೇ ಈತನಿಗೆ ಕೂಡ ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಮನುಷ್ಯರೆಲ್ಲರೂ ಮೂಲತಃ ಮಾಂಸಾಹಾರಿಗಳು. ತುಳುವರು ಕೂಡ ಇದಕ್ಕೆ ಹೊರತರಲ್ಲ. ಹಾಗಾಗಿ ತುಳುವರು ಮಾಂಸಾಹಾರಿಗಳಾದ ಕಾರಣ ಕೊರಗತನಿಯನಿಗೆ ಕೂಡ ಮಾಂಸಾಹಾರವನ್ನು ಅರ್ಪಿಸುತ್ತಾರೆ. ಅದೇ ರೀತಿ ಉಪಯೋಗಿಸುವಂತಹ ಕಳ್ಳನ್ನು ಕೂಡ ಅರ್ಪಿಸುತ್ತಾರೆ. ಈತನ ಹುಟ್ಟು ಕೊರಗರ ಕೊಪ್ಪದಲ್ಲಿ ಆಗುತ್ತದೆ ಎಂದು ಪಾಡ್ದನ ಹೇಳ್ತದೆ. ಕೊರಗತನಿಯ ಪಾಡ್ದನದಲ್ಲಿ ಕೊರಗೆರು ಪುಟ್ಟಿಯರಿಯ ಓಲು ಪನ್ನಗ, ಕೊರಗರು ಪುಟ್ಟಿಯರ ಓಲು ಪನ್ನಗ, ಕಾಂತಾಣ ಕದ್ರಡು ಬೆಂದ್ರಾಣ ಬೆದ್ರಡು, ಜಪ್ಪು ಕರ್ನೂರು ಮೂಲ್ಕಿ ಮುನ್ನೂರು ಎಂದು ಪ್ರಾರಂಭವಾಗುವ ಕೊರಗತನಿಯ ಪಾಡ್ದನವು ಕೊರಗ ಜನಾಂಗ ಹೆಚ್ಚಾಗಿ ವಾಸಿಸುತ್ತಿದ್ದ ಪ್ರದೇಶವನ್ನು, ಅಂದರೆ ಕದ್ರಿ, ಮೂಡಬಿದ್ರೆ, ಜಪ್ಪು, ಮೂಲ್ಕಿ ಮುಂತಾದ ಪ್ರದೇಶಗಳನ್ನು ನಿರ್ದೇಶಿಸುತ್ತದೆ. ಇಂತಹ ಒಂದು ಕೊರಗರ ಕೊಪ್ಪದಲ್ಲಿ ಉರವನ ಓಡಿ ಎಂಬ ಕೊರಗ ಮತ್ತು ಕೊರಪೋಳಿಗೆ ಉರವನ ಓಡಿ ಎಂಬ ಮಗ ಹುಟ್ಟುತ್ತಾನೆ. ಈತ ಹುಡುಗಾಟ ಬಿಟ್ಟು ದೊಡ್ಡವನಾದಾಗ ಈತನಿಗೊಂದು ಒಪ್ಪುವ ಹೆಣ್ಣನ್ನು ಹುಡುಕುತ್ತಾರೆ. ಇವನ ಸೋದರ ಮಾವ ತೀರ್ಥಮಲೆ ಕೊಪ್ಪದಲ್ಲಿ ಹುಡುಗಿ ಇದ್ದಾಳೆ ಎನ್ನುತ್ತಾನೆ. ಅಲ್ಲಿ ಕಡಮಮಲೆ ಕೊಪ್ಪದಲ್ಲಿ ಇದ್ದಾಳೆ ಎಂದು ಹೇಳುತ್ತಾರೆ. 7 ಮಲೆಯ ಕೊರಗರೆಲ್ಲ ಸೇರಿ ಅಲ್ಲಿಗೆ ಹೋದಾಗ ಕೊರಪೋಳು ಮೈರೆ ತನ್ನ ತಂದೆಯ ತಲೆಯ ಹೇನು ಹೆಕ್ಕಿ ಆಯಾಸಗೊಂಡು ಮೇಲೆ ನೋಡುತ್ತಾಳೆ. ಆಗ ಮನೆಗೆ ನೆಂಟರು ಬರುವುದನ್ನು ಕಂಡು, ನಮ್ಮ ಮನೆಗೆ ನೆಂಟರು ಬರುವ ಚಂದ ನೋಡು ಎಂದು ತಂದೆಗೆ ಹೇಳುತ್ತಾಳೆ. ಆಗ ತಂದೆ, ನೀನು ಇಷ್ಟು ಚಿಕ್ಕವಳು, ನಿನಗೆ ಗಂಡಿನ ನೆನಪಾಯಿತೆ, ನಿನ್ನ ಅಂಗೈಯ ಗೆರೆ ಮಾಸಿಲ್ಲ, ಕಂಕುಳಡಿಯ ಹುಟ್ಟು ಕೆಂಪು ಅಡಗಲಿಲ್ಲ ಎಂದು ಹೇಳುತ್ತಾನೆ. ಆಗ ಅವಳು ಆಯಾಸವಾಗಿ ತಲೆ ಎತ್ತಿ ನೋಡಿದಾಗ ಕಂಡಿತೆಂದು ಹೇಳುತ್ತಾಳೆ. ಒಳಗೆ ಹೋಗು, ಬಾಜಿರ ಉದ್ದಿ, ಕಸ ಗುಡಿಸಿ ಅತ್ತರು ಹಾಕು, ನೀರು ಮಾಡಿನಡಿಯಲ್ಲಿ ಇಡು ಎಂದು ಆದೇಶಿಸಿದ ತಂದೆ ಮನೆಗೆ ಬಂದವರನ್ನು ಸ್ವಾಗತಿಸಿ ಮುಟ್ಟಾಳೆಯಲ್ಲಿ ಚಿಗುರು ವೀಳ್ಯ, ಎಳೆ ಅಡಿಕೆ ಹೋಳು, ಗಡಿಗೆಯ ಕಳ್ಳು ಕೊಟ್ಟು ಸತ್ಕರಿಸುತ್ತಾನೆ. ಬಂದ ನೆಂಟರು ಕೊಡುವ ಕೊರಪಳು ಉಂಟೋ, ಮಾರುವ ಡೋಲು ಉಂಟೋ ಎಂದು ವಿಚಾರಿಸುತ್ತಾರೆ. ಕೊಡುವ ಹೆಣ್ಣನ್ನು ಕೊಟ್ಟು ಆಗಿದೆ, ಮಾರುವ ಡೋಲನ್ನು ಮಾರಿ ಆಗಿದೆ ಎಂದು ಮೈರೆಯ ತಂದೆ ಹೇಳುತ್ತಾನೆ. ಆಗ ಕೊಟ್ಟ ಹೆಣ್ಣಿನ ಬಗ್ಗೆ ಕೇಳುವುದಕ್ಕೆ ನಾವು ಬಂದಿಲ್ಲ, ಮಾರಿದ ಡೋಲಿನ ಕ್ರಯ ಕೇಳಲಾರೆವು, ಇರುವ ಹುಡುಗಿಯನ್ನು ಕೊಡುತ್ತೀರೋ ಎಂದು ನೆಂಟರು ಕೇಳುತ್ತಾರೆ. ಆಗ ಇರುವ ಒಬ್ಬಳೇ ಮಗಳು, ಹುಡುಗಿ ತೀರ ಚಿಕ್ಕವಳು, ಏನೊಂದೂ ಕೆಲಸ ಮಾಡಿ ಅಭ್ಯಾಸವಿಲ್ಲದವಳು, 4 ಮೂಲೆಯ ಕಸವನ್ನು ಒಂದು ಕಡೆ ಮಾಡಲರಿಯದವಳು ಎನ್ನುತ್ತಾನೆ ತಂದೆ. ಆಗ ನಮ್ಮ ಕೊಪ್ಪದಲ್ಲಿ ಮೊದಲು ಬಂದ ಕೊರಪ್ಪೋಳು ಇದ್ದಾರೆ, ಹೇಳಿ ಕಲಿಸುತ್ತಾರೆ, ನಮಗೆ ಕಾಲ ತಡವಾಗುತ್ತದೆ ಎಂದಾಗ ಒಪ್ಪಿದ ತಂದೆ ಮದುವೆಗೆ ದಿನ ನಿಶ್ಚಯ ಮಾಡಿ ಅಡಿಕೆ ವೀಳ್ಯ ಬದಲಿಸಿಕೊಳ್ಳುತ್ತಾರೆ. ಮದುವೆಯ ಸಿದ್ಧತೆ ಆರಂಭವಾಯಿತು. ಹೆಣ್ಣಿನ ಕಡೆಯಲ್ಲಿ ಬಾಳೆ ಕಡಿದು ಅಲಂಕಾರ ಮಾಡಿ ಚಪ್ಪರ ಹೊದಿಸಿದರು. 2 ಕಡೆಯ ನೆಂಟರು ಬಂದು ಸೇರಿದರು. ನಾನಾ ವಿಧದ ಅಡಿಗೆ ಮಾಡಿಸಿದರು. ಊಟ ಉಪಚಾರ ನಡೆಯಿತು. ಕ್ರೀಡೆ ಹಾಸ್ಯಗಳು ನಡೆದವು. ಊಟದ ನಂತರ ಉರವನ ಓಡಿಯನ್ನು, ಕೊರಪೋಳು ಮೈರೆಯನ್ನು ಅಲಂಕರಿಸಿ ಸೇಸೆಗೆ ಪ್ರದಕ್ಷಿಣೆ ಮಾಡಿಸಿ ದಾರೆ ಮಣೆಯಲ್ಲಿ ಕುಳ್ಳಿರಿಸಿ ಕೈದಾರೆ ಪೂರೈಸಿದರು. ಮದುವೆಯಾಗಿ ಕೆಲ ದಿನಗಳ ನಂತರ ಮೈರೆ ಋತುಸ್ನಾನ ಮಾಡಿದಳು. ತನ್ನ ಕೊಪ್ಪಕ್ಕೆ ಬಂದು, ಇದೊಂದು ನೀರು ನಿಂತರೆ, ಎಂದರೆ ಗರ್ಭಧರಿಸಿದರೆ, ಕಾಂತಾವರ ದೇವರನ್ನು ನೋಡುವೆ, ಹಿಡಿಹಣ ಹರಕೆ ಹಾಕುವೆ, ಉಳ್ಳಾಯನನ್ನು ನೋಡಿ ಮೂಲಕ್ಕೆ ನೀರು ಹೊಯ್ಯುವೆ ಎಂದಳು. ಮೈರೆ ಚೊಚ್ಚಲ ಗರ್ಭಧರಿಸಿದಳು. 7 ತಿಂಗಳಾದಾಗ ಬಯಕೆ ಸನ್ಮಾನ ಮಾಡಿದರು. 10ನೇ ತಿಂಗಳಿನಲ್ಲಿ ಬೆನ್ನಿನಲ್ಲಿ ಬ್ರಹ್ಮದೇವರ ಬೇನೆ, ಹೊಟ್ಟೆಯಲ್ಲಿ ಮಗುವಿನ ಬೇನೆ ಬರುತ್ತದೆ.
ಕಂಡ ಬೇನೆಯಲ್ಲಿ ನಮ್ಮ ಕೊರಪೊಳು ಮೈರೆ ಮಗುವನ್ನು ಪಡೆದರೆ ನಾವು ನಂಬಿದ ಕುಲದೈವಗಳಿಗೆ ಕೋಳಿ ಅಟ್ಟು ಔತಣ ಕೊಡುತ್ತೇವೆ ಎಂದು ಹರಿಕೆ ಹೇಳಿದರು. ಗಂಡು ಮಗುವಿಗೆ ಜನ್ಮವಿತ್ತಳು ಮೈರೆ. 11ನೆಯ ದಿನ ಅಮೆ ಮಾಡಿದರು. ಶನಿವಾರ ಹುಟ್ಟಿದ ಮಗುವಿಗೆ ಶನಿಯ ತನಿಯ ಎಂದು ಹೆಸರಿಟ್ಟರು. ಮಗುವನ್ನು ನೋಡುವಾಗ ಈಶ್ವರ ದೇವರ ಶಾಪ ನೆನಪಾಗುತ್ತದೆ ಮೈರೆಗೆ. ಅವಳ ಮದುವೆಯಾದ ಹೊಸತರಲ್ಲಿ ಕಾಡಿಗೆ ಹೋಗಿ ಬಳ್ಳಿ ಹರಿಯುತ್ತಿರುವಾಗ ಲೋಕಬಾರಿ ಈಶ್ವರ ದೇವರು ಬಂದು ಮೈರೆಯ ಮುಡಿ ನೋಡಿ ಪಾರ್ವತಿಯಂತೆ ಭಾಸವಾಗಿ ಅವಳಲ್ಲಿ ಮೋಹಗೊಳ್ಳುತ್ತಾರೆ. ಅವಳನ್ನು ಮೋಹಿಸಿ ಸೇರಲು ಬಂದ ಈಶ್ವರನನ್ನು ದೇವರೆಂದು ಉಪಚರಿಸಿ ತಂದೆಯೆಂದು ಗೌರವ ತೋರಿ ದೂರ ಸರಿಸುತ್ತಾಳೆ. ಆಗ ಈಶ್ವರ ದೇವರು, ನಿನ್ನ ಹೊಟ್ಟೆಯಲ್ಲಿ ಗಂಡು ಹುಳ ಹುಟ್ಟಲಿ, ಅದು ಹುಟ್ಟಿದ ನಂತರ ನಿನ್ನ ಸಂತಾನ ನಾಶವಾಗಲಿ ಎಂದು ಶಾಪ ಕೊಟ್ಟಿರುತ್ತಾನೆ. ಈಶ್ವರ ದೇವರ ಶಾಪವೋ ಎಂಬಂತೆ ಕೊರಗತನಿಯ ಮೊಲೆ ಹಾಲು ಕುಡಿಯುವ ಸಮಯದಲ್ಲಿ ತಾಯಿಗೆ ಅಳಿವಾಗ್ತದೆ. ಅಪ್ಪನ ಹಿಡಿಯೂಟ ತಿನ್ನುವ ಸಮಯದಲ್ಲಿ ತಂದೆ ಸಾಯುತ್ತಾನೆ. ಅತ್ತೆ ಅಕ್ಕರೆಯಿಂದ ಸಾಕಲು ಅತ್ತೆಯೂ ಅಳಿಯುತ್ತಾಳೆ. 7 ಕೊಪ್ಪದ ಕೊರಗರಿಗೆ 4 ದಿಕ್ಕಿನ ಮಾರಿ ಬಂದು ಕೊರಗರೆಲ್ಲ ಅಳಿದು ಹೋಗುತ್ತಾರೆ. ಕೊರಗತನಿಯನಿಗೆ ದಿಕ್ಕು ದೆಸೆ ತಪ್ಪಿತು. ಕೊರಗತನಿಯ ಒಂಟಿಯಾಗುತ್ತಾನೆ. ಇರಲು ಕೊಪ್ಪವಿಲ್ಲ. ಊರು ಬಿಟ್ಟು ಹೊರಟ. ಬಡಗು ದೇಶಕ್ಕೆ ಬಂದು ಕಲ್ಲಾಪು ಮುಟ್ಟಿದ. 100 ಜನರು ಹೋಗುವ ದಾರಿಯಲ್ಲಿ ಕುಳಿತ. ಬಿಳಿಯ ಮರಳನ್ನು ಅಕ್ಕಿಯಂತೆ ಪಸರಿಸಿದ. ದಡ್ಡಾಲದ ಕಾಯಿಯನ್ನು ತೆಂಗಿನಕಾಯಿ ಎಂದು ಇರಿಸಿದ. ಕಾಸರಕನ ಸೊಪ್ಪನ್ನು ವೀಳ್ಯದೆಲೆಯನ್ನು ಇಟ್ಟು ಬಾಲ್ಯ ಸಹಜ ಹುಡುಗಾಟದಿಂದ ನಗಾಡುತ್ತಿದ್ದ. ಒಂಟಿತನ ಆವರಿಸಿದಾಗ ಅಳುತ್ತಿದ್ದ. ಆ ಸಮಯದಲ್ಲಿ ಕದಿರೆಯ ಮಂಜದಿಂದ ಬಿದಿರೆಯಲ್ಲಿ ಕಳ್ಳನ್ನು ಹೇರಿಕೊಂಡು ಹೋಗುತ್ತಿದ್ದ ತಾಯಿ ಮೈರಕ್ಕೆ ಮಗಳು ಮಂಜಕ್ಕೆ ತಮ್ಮ ಚೆನ್ನೆಯರು ಇವನನ್ನು ನೋಡುತ್ತಾರೆ. ಒಮ್ಮೆ ನಗುವ ಒಮ್ಮೆ ಅಳುವ ಇವನ ಚಂದವನ್ನು ನೋಡಿ ತಾಯಿ ಬೈರಕ್ಕೆಯೂ ಹತ್ತಿರ ಬಂದು ಕೇಳುತ್ತಾಳೆ. ಆಗ ಕೊರಗತನಿಯ ಓಡಿ ತಡಮೆಯಲ್ಲಿ ನಿಲ್ಲುತ್ತಾನೆ. ಬೈರಕ್ಕೆ ಬೈದ್ಯದಿ ಇವನನ್ನು ನೋಡಿ, ಯಾರೋ ಮಗು, ತಡಮೆ ಬಿಡು, ದಾರಿ ಬಿಡು ಎನ್ನುತ್ತಾರೆ. ತಡಮೆ ಬಿಡಲು ಹಾದಿ ತೆರವು ಮಾಡಲು ನನಗೆ ಸೊಂಟಕ್ಕೆ ಬಟ್ಟೆ ಇಲ್ಲ ಎನ್ನುತ್ತಾನೆ ಕೊರಗತನಿಯ. ಆಗ ಬೈರಕ್ಕೆ ಕಳ್ಳಿನ ಗಡಿಗೆ ಇಳಿಸಿ ಸಿಂಬಿಯ ಬಟ್ಟೆ ತೆಗೆದು ಸೊಂಟಕ್ಕೆ ಬಟ್ಟೆ ನೀಡಿದಳು. ಸೊಂಟಕ್ಕೆ ಅರಿವೆ ಕಟ್ಟಿಕೊಂಡ ಕೊರಗ ಜೋರಾಗಿ ಅಳುತ್ತಾನೆ. ಆಗ ಮರುಕಗೊಂಡ ಬೈರಕ್ಕೆ ಆತನ ಬಗ್ಗೆ ವಿಚಾರಿಸಿದಾಗ, ನನಗೆ ತಾಯಿ ಇಲ್ಲ, ತಂದೆ ಅಳಿದಿದ್ದಾನೆ. 7 ಕೊಪ್ಪದ ಕೊರಗರೆಲ್ಲ ಅಳಿದು ಹೋದರು. ಕುಳ್ಳಿರುವೆನೆಂದರೆ ಕೊಪ್ಪವಿಲ್ಲ. ದಿಕ್ಕು ಬಿಟ್ಟು ದೇಶಾಂತರ ಹೋಗುವೆ. ದುಡಿಯಲು ಬೇಕಾದಷ್ಟು ಇರುವ ರಾಜ್ಯಕ್ಕೆ, ಉಣ್ಣಲು ಬೇಕಾದಷ್ಟು ಇರುವ ಸೀಮೆಗೆ ಹೋಗುವೆ ಎಂದು ಹೇಳುತ್ತಾನೆ. ಅವನ ಮೇಲಿನ ಮರುಕ ಅಕ್ಕರೆಗೆ ತಿರುಗಿ, ಹಾಗೆ ಹೋಗುವ ಮಗನಾದರೆ ನೀನು ನನ್ನೊಡನೆ ಬಾ, ನನಗೆ 2 ಮಕ್ಕಳಿದ್ದಾರೆ, ನೀನು ಸೇರಿ 3 ಆಗಿರಿ ಎಂದು ಹೇಳುತ್ತಾಳೆ. ಅನಂತರ ಅವನ ಬಳಿಯನ್ನು ಯಾವ ಮೂಲದವನು, ಯಾವ ಸಾಲ ಎಂದು ಕೇಳುತ್ತಾರೆ. ಆಗ ನನಗೆ ಸಾಲವೆಂದರೆ ತಾಯಿ ಕದ್ರ ಕಾಂತಣ ದೇವರದು, ಮೂಲವೆಂದರೆ ಇಣ್ಸೂರ ಮೂಲ, ಬಳಿ ಎಂದರೆ ಸೋಮನತ್ತ ಬಳಿ ಎಂದು ಹೇಳುತ್ತಾನೆ. ಹಾಗಾದರೆ ನೀನು ನಮ್ಮ ಬಳಿಯವನು, ಬಾ ಹೋಗೋಣ ಎಂದು ಕರೆದುಕೊಂಡು ಹೋದಳು ಬೈರಕ್ಕೆ. ಅವನನ್ನು ಹೊರಗಿನ ಮಗನಂತೆ ಪ್ರೀತಿಯಿಂದ ಸಾಕಿದರು. ಕೊರಗತನಿಯ ಬಂದ ಲಕ್ಷಣದಲ್ಲಿ ಸಿರಿ ಸಂಪತ್ತು ತುಂಬಿತು ಆ ಮನೆಯಲ್ಲಿ. ಕೊರಗತನಿಯ ತನ್ನ ಕುಲಕಸುಬನ್ನು ಕಲಿಯುತ್ತಾನೆ. ಬಿದಿರಿನಿಂದ ಬುಟ್ಟಿ, ಕಣಜ, ಕೈಕುಡುಪು ಮಾಡಿ ಊರು ಕೇರಿಯಲ್ಲಿ ಮಾರಲು ತೊಡಗಿದ. ಹೀಗೆ ಹಲವು ದಿನ ಕಳೆಯಲು ಅವರ ಮೂಲಸ್ಥಾನದಲ್ಲಿ ಮದ್ಲು ಜುಮಾದಿ, ಮಾಡಮೈಸಂದಾಯ, ಕಿಡ್ನಿ ಕೊಡಂಗೆದಾಯ ಪದವು ಲೆಕ್ಕೇಸಿರಿಗಳಿಗೆ ಅಂಕ ಆಯನ, ಕೋಳಿಕಟ್ಟ, ಕಂಬಳ ನೇಮ, ಸಿರಿಯನ್ನು ನಿರ್ಧಾರವಾಯಿತು. ಎಣಸೂರು ಬಾರಿಕೆಯಿಂದ 7 ಜನ ಹೊರುವಷ್ಟು ತೆಂಗಿನ ಎಳೆಯ ಗರಿ ಬಾಳೆ ಸೀಯಾಳ ಹೋಗಬೇಕು. ಎಳೆಯ ಗರಿ ಬಾಳೆ ಹೊರಲು ಬೈಲಬಾಕುಡ, ಓಣಿಯ ಮುಗ್ಗೇರ, ಹುಣಿಮುಟ್ಟು ಮುಂಡಾಲದವರು ಯಾರೂ ಸಿಗಲಿಲ್ಲ. ಆಗ ಚೆನ್ನಯ್ಯ ವೈದ್ಯರು, ಹೊರಗಿನ ಆಳು ಮಗ ನಮಗೆ ಬೇಡ, ನಾವು ಸಾಕಿದ ಕೊರಗತನಿ ಇದ್ದಾನೆ, ಅವನಲ್ಲಿ ಎಳೆಗರಿ ಸೀಯಾಳ ಹೊರಿಸುವ ಎಂದು ಹೇಳುತ್ತಾನೆ. ಎಳೆಗರಿ ಸೀಯಾಳ ಹೊರೆಯುವೆ ಎಂದು ತಾಯಿ ಕೇಳಿದಾಗ, 7 ಜನರ ಹೊರೆ ಒಬ್ಬನೇ ಹೊರುತ್ತೇನೆ, ಆದರೆ 7 ಮಡಿಕೆ ಕಳ್ಳು ಕೊಡಬೇಕು, 7 ಜನರ ಉಣಿಸು ಕೊಡಬೇಕು, 30 ಬಂಗುಡೆಯ ಪಲ್ಯ ಕೊಡಬೇಕು, 7 ಜನರ ಅಡಿಕೆ ವೀಳ್ಯ ಕೊಡಬೇಕು, ಹಾಗೂ 7 ಜನರ ಭತ್ತ ಕೊಡಬೇಕು ಎಂದು ಹೇಳುತ್ತಾನೆ. ಹಾಗೆ ಆಗಲೆಂದು ತಾಯಿ ಒಪ್ಪುತ್ತಾರೆ. ಅಲ್ಲಿಂದ ಎದ್ದ ಕೊರಗ ತನಿಯ ತೆಂಗಿನ ಮರಕ್ಕೆ ಹತ್ತಿ 70 ತೆಂಗಿನ ಎಳೆಯ ಗರಿ ಸೀಯಾಳ 70 ಸಿಂಗಾರ ಹೂವು ತೆಗೆದು 7 ಜನರ ಹೊರೆಯನ್ನು 1 ಹೊರೆಯಾಗಿ ಕಟ್ಟಿ ಎತ್ತಿ ಹೆಗಲಿಗೆ ಇರಿಸಿ ಎಣ್ಸೂರ ಅಂಗಳಕ್ಕೆ ತಂದು ಹಾಕಿದ. ತಾಯಿ ಕೊಟ್ಟ 7 ಕುಡಿಕೆ ಕಳ್ಳು ಕುಡಿದು 7 ಜನರ ಉಣಿಸಿ ಉಂಡ. 30 ಕಿರು ಬಂಗಡೆ ಮೀನಿನ ಪಲ್ಯ ತಿಂದ. 7 ಜನರ ವೀಳ್ಯ ಅಡಿಕೆ ತಿಂದ. 7 ಜನರು ಹೊರುವ ಹೊರೆಯನ್ನು ಅಂಗಳದಿಂದ ಎತ್ತಿದ. ಪಾದದಿಂದ ಮೊಣಕಾಲಿಗಿಟ್ಟ, ಅಲ್ಲಿಂದ ಹೆಗಲಿಗೆ, ಹೆಗಲಿನಿಂದ ತಲೆಗಿತ್ತ. ಅಂಗಳದಿಂದ ಕೆಳಗೆ ಇಳಿದು ತಿರುಗಿ ನೋಡಿ ಬಿಕ್ಕಿ ಬಿಕ್ಕಿ ಅತ್ತ. ಈವರೆಗೆ ನನ್ನನ್ನು ಸೋಗದಲ್ಲಿ ಸಾಕಿಕೊಂಡು ಇದ್ದೀರಿ ತಾಯಿ, ಇನ್ನು ಬೆನ್ನು ಹಾಕಿ ಹೋದವನು ಹೊಟ್ಟೆ ತೋರಿಸಿಕೊಂಡು ಬರುವೆನೆಂದು ನಂಬಬೇಡಿ ಎಂದು ಹೇಳುತ್ತಾನೆ. ಅಯ್ಯೋ ಮಗ, ನೀನು ಬಂದಾಗ ನಮಗೆ ದನಕರು ಹೆಚ್ಚಿ ಎಲ್ಲ ಸೌಭಾಗ್ಯ ಉಂಟಾಯಿತು. ಇವತ್ತು ಇಂಥ ಮಾತು ಹೇಳಿ ಹೋಗುತ್ತಿರೆಯಲ್ಲ. ನಿನಗೆ ಅವಮಾನ ಎನಿಸುವುದಾದರೆ, ಕುಟುಂಬಕ್ಕೆ ಅಪವಾದ ಬರುವುದಿದ್ದರೆ ನೀನು ಹೊರಬೇಡ ಎಂದು ತಾಯಿ ಬೈರಕ್ಕೆ ಬೈದ್ಯದಿ. ತಲೆಗಿಟ್ಟ ಎಂದು ಹೇಳುತ್ತಾಳೆ ತಾಯಿ ಬೈರಕ್ಕೆ ಬೈದ್ಯದಿ. ತಲೆಗಿಟ್ಟ ಹೊರೆಯನ್ನು ಮತ್ತೆ ಕೆಳಗೆ ಇರಿಸಲಾರೆ ಎಂದು ಹೊರೆ ಹೊತ್ತುಕೊಂಡು ಕಿನ್ನಿ ಕೊಡೆಂಗೆದಾಯ ಇಷ್ಟ ದೇವತೆ ಲೆಕ್ಕೇಸಿರಿಯ ಮಾಡದ ಹತ್ತಿರ ಮುಟ್ಟಿದ.
ದೂರದಿಂದ ಇವನನ್ನು ನೋಡಿ ನೇಮದ ಮಂದಿ ಕಾಡ ಹೊರಗರಹೈದ ಎಳೆಯ ಗರಿ ಬಾಳೆ ತರುವುದಿದ್ದರೆ ಮಾಡಕ್ಕೆ ಮುಟ್ಟಿಸಬಾರದು, ಮಾಡಕ್ಕೆ ದೂರದಲ್ಲಿ ಇಳಿಸಬೇಕು, ದೂರ ಕುಳಿತಿರಬೇಕು ಎಂದು ಹೇಳಿದರು. ನಾನು ತಂದ ತೆಂಗಿನ ಗರಿ ಬಾಳೆ ಆದೀತು, ಮಾಡಕ್ಕೆ ಮುಟ್ಟಿಸಲು ಯಾಕೆ ಆಗದು ಎಂದು ಕೇಳಿದ ಕೊಡಗತನಿಯ ಮಾಡಕ್ಕೆ ಸಮೀಪದಲ್ಲಿಯೇ ಕುಳಿತ. ಮಾಡದ ಮೇಲೆ ನೋಡುವಾಗ ಕೈಪುರದ ಹುಳಿ ಕಂಡಿತು. ಮನೆಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಮುಗಿದಿದೆ ಎಂದು ಅಮ್ಮ ಹೇಳಿದ್ದು ನೆನಪಾಗಿ ಅಮ್ಮನಿಗಿಷ್ಟವಾದ ಕೈಪುರದ ಹುಳಿಯನ್ನು ಕೊಯ್ಯಲು ಒಂದು ಕಾಲನ್ನು ಮಾಡದ ಕಲಶಕ್ಕೆ ಇಟ್ಟ. ಗೆಲ್ಲು ಬಗ್ಗಿಸಿ ಹುಳಿ ಕೊಯ್ಯುವಾಗ ಒಳಗೆ ತೂಗುಯ್ಯಾಲೆಯಲ್ಲಿ ಇದ್ದ ಮಾಡ ಮೈಸಂದಾಯ, ಕಿನ್ನಿ ಕೊಡಂಗೆದಾಯ, ಪದವು ಲೆಕ್ಕೆ ಸಿರಿ ತುಡಿ ಕಣ್ಣಿನಲ್ಲಿ ನೋಡಿ ಮಾಯಾಸ್ವರೂಪ ಮಾಡಿದರು. ಮುಂದೆ ಕೊರಗ ತನಿಯ ದೈವಗಳ ಸೇರಿಗೆಯಲ್ಲಿ ಸಂದು ಹೋಗಿ ಆರಾಧನೆ ಪಡೆಯುತ್ತಾನೆ. ಇದು ಡಾಕ್ಟರ್ ಅಮೃತ್ ಸೋಮೇಶ್ವರ ಅವರು ಸಂಗ್ರಹಿಸಿದ ಕೊರಗತನ ಪಾಡ್ದನದ ಕಥೆಯ ಸಾರಾಂಶ. ಕೊರಗತನಿಯ ಕಥಾನಕದಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ ದುರಂತಗಳ ಸರಮಾಲೆಯನ್ನು ಕಾಣುತ್ತೇವೆ. ಕೊರಗತನಿಯನ ತಂದೆ ತಾಯಿ ಉರವನ ಓಡಿ ಹಾಗೂ ಮೈರೆಯರು ಮದುವೆಯಾದ ಹೊಸತರಲ್ಲಿಯೇ ಈಶ್ವರ ದೇವರ ಆಗ್ರಹಕ್ಕೆ ತುತ್ತಾಗಬೇಕಾಗುತ್ತದೆ. ಕಾಡಿನಲ್ಲಿ ಬಳ್ಳಿಯನ್ನು ಹೆರೆಯಲು ಹೋದಾಗ ಬೇಟೆಗೆ ಬಂದ ಈಶ್ವರ ಬಾರಿ ದೇವರು ಮೈರೆಯ ಮುಡಿಯನ್ನು ನೋಡಿ ಅವಳು ಪಾರ್ವತಿಯಂತೆ ಭಾಸವಾಗಿ ಮೋಹಿಸುತ್ತಾರೆ. ಅವಳು ನಿರಾಕರಿಸಿದಾಗ ಅವಳಿಗೆ ಗಂಡು ಮಗು ಹುಟ್ಟಿದ ನಂತರ ಅವಳ ವಂಶ ನಿರ್ವಂಶವಾಗುವಂತೆ ಶಾಪ ಕೊಡುತ್ತಾರೆ. ಶಾಪ ಕೊಡಲು ಇಲ್ಲಿ ಮೈರೆಯ ತಪ್ಪಾದರೂ ಏನಿತ್ತು? ತನ್ನ ಪಾತಿವೃತ್ಯವನ್ನು ಕಾಪಾಡಿಕೊಂಡದ್ದು ಅವಳ ತಪ್ಪೆ? ತಾನೊಲಿದವಳು ತನಗೊಲಿಯಲಿಲ್ಲ ಎಂಬ ಕಾರಣಕ್ಕೆ ಮಗು ಹುಟ್ಟಿದ ನಂತರ ವಂಶ ಅಳಿಯುವಂತೆ ಶಾಪ ಕೊಟ್ಟರೆ ಇದರಿಂದ ಈಶ್ವರ ದೇವರು ಸಾಧಿಸಿದ್ದಾದರೂ ಏನನ್ನು ಎಂಬ ಪ್ರಶ್ನೆ ಉಂಟಾಗುತ್ತದೆ. ಹುಟ್ಟಿದ ಮಗು ತಂದೆ ತಾಯಿಯರನ್ನು ಬಂಧ ಬಳಗವನ್ನು ಕಳೆದುಕೊಂಡು ಅನಾಥನಾಗಿ ದಿಕ್ಕಿಲ್ಲದವನಾಗಿ ಬೆಳೆದರೆ ಮೈರೆಯ ಮೇಲೆ ದ್ವೇಷ ಸಾಧಿಸಿದಂತೆ ಆಗುತ್ತದೆ. ಇಷ್ಟಕ್ಕೂ ಬಂದಾತ ಈಶ್ವರ ದೇವರೇ. ನಮ್ಮಲ್ಲಿ ಆಳುವ ರಾಜರನ್ನು ಅವರ ಪರಿವಾರದವರನ್ನು ದೇವರಿಗೆ ಸಮೀಕರಿಸುವ ಪರಿಪಾಠವಿತ್ತು. ಆದ್ದರಿಂದ ಬೇಟೆಗೆ ಬಂದವರು ಆಳುವ ವರ್ಗದವರು ಯಾರೋ ಇದ್ದಿರಬೇಕು. ಮೈರೆ ಆತನನ್ನು ತಿರಸ್ಕರಿಸಿದಾಗ ಅವಮಾನಗೊಂಡು ಹಿಂತಿರುಗಿದವರು ಸ್ವಲ್ಪ ಸಮಯದ ನಂತರ ಸೇನೆಯೊಂದಿಗೆ ಬಂದು ಆಕ್ರಮಣ ಮಾಡಿರಬಹುದು. ಈ ಗಲಭೆಯಲ್ಲಿ ಕೊರಗರೆಲ್ಲ ಎಲ್ಲೆಲ್ಲೋ ಚದುರಿ ಹೋಗಿರಬಹುದು. ಕಷ್ಟಕ್ಕೀಡಾಗಿ ಅಜ್ಞಾತವಾಗಿ ಬದುಕಬೇಕಾಗಿ ಬಂದ ಮೈರೆ ಮತ್ತು ಉರವನ ಓಡಿಗಳಿಗೆ ಸರಿಯಾದ ಆಹಾರ ಔಷಧಗಳು ಸಿಕ್ಕದೆ ಮರಣವನ್ನಪ್ಪಿರಬಹುದು. ಅಥವಾ ನೇರವಾಗಿ ಆಳುವ ವರ್ಗದ ಅಥವಾ ಮೇಲ್ವರ್ಗದವರ ಆಕ್ರಮಣಕ್ಕೊಳಗಾಗಿ ಸಾವನ್ನಪ್ಪಿರಬಹುದು. ಎಳೆಯ ಮಗು ಕೊರಗತನಿಯ ಹೇಗೋ ಬದುಕಿ ಉಳಿದು ಬೈರಕ್ಕೆಯ ಮಾತೃವಾತ್ಸಲ್ಯದಿಂದ ಬೆಳೆದು ದೊಡ್ಡವನಾಗಿ ಅಪ್ರತಿಮ ಬಲಶಾಲಿಯೂ ವೀರನೂ ಆಗಿ ಸಾಹಸಿಯೂ ಆಗಿ ಬೆಳೆಯುತ್ತಾನೆ. ಕಾಡು ಕೊರಗರ ಹೈದ ಮಾಡವನ್ನು ಮುಟ್ಟಬಾರದು ಎಂದು ನೇಮದ ಮಂದಿ ಹೇಳಿದ್ದು ಆತನ ಆತ್ಮಾಭಿಮಾನವನ್ನು ಕೆಣಕುತ್ತದೆ. ತಾನು ತಂದ ಗರಿ ಬಾಳೆ ಸಿಯಾಳ ಆಗುತ್ತದೆ, ತಾನು ಆಗುವುದಿಲ್ಲವೇ ದೈವಕ್ಕೆ ಎಂದು ಪ್ರಶ್ನಿಸಿ ದೂರದಿಂದಲೇ ಮಾಡದೊಳಕ್ಕೆ ಹೊರೆಯನ್ನು ಹಾಕುತ್ತಾನೆ. ಮಾಡದ ಸಮೀಪ ಬಂದು ಕುಳಿತುಕೊಳ್ಳುತ್ತಾನೆ. ಇದು ಅಲ್ಲಿಯವರಿಗೆ ಉದ್ದಟತನ ಎನಿಸುತ್ತದೆ. ಇದು ಅವರಿಗೆ ಹಿತವಾಗುವುದಿಲ್ಲ. ಬಹುಶಃ ಆತನ ದುರಂತ ಸಾವು ಈ ಸಂದರ್ಭದಲ್ಲಿ ಆಗಿರಬೇಕು. ಮೇಲ್ವರ್ಗದವರ ಆಗ್ರಹಕ್ಕೆ ತುತ್ತಾಗಿ ಆತ ದುರ್ಮರಣಕ್ಕೀಡಾಗಿರಬೇಕು. ಅನಂತರ ಆತನ ಮರಣಕ್ಕೊಂದು ಸರಿಯಾದ ಕಾರಣದ ಕಥೆಯ ಸೃಷ್ಟಿಯಾಗಿರಬಹುದು. ಮಾಡದ ಕಲಶವನ್ನು ಮೆಟ್ಟಿ ಕೈಪುರದ ಹುಳಿಯನ್ನು ಕೊಯ್ದಾಗ ದೈವದ ಆಗ್ರಹಕ್ಕೊಳಗಾಗಿ ಮಾಯಾಸ್ವರೂಪ ಆದನು ಎಂಬ ಕತೆ ರೂಪುಗೊಂಡಿರಬಹುದು. ಕೊರಗತನಿಯ ಅಸ್ಪೃಶ್ಯತೆಯ ವಿರುದ್ಧ ಧ್ವನಿ ಎತ್ತಿದ್ದರೂ ಕೂಡ ಆತ ಉದ್ದಟನಲ್ಲ. ಬೀರಕ್ಕೆ ಬೈದಿತಿ ಹಾಗೂ ಬೆಳೆದ ಮನೆ ಊರಿನ ಮೇಲೆ ಅವನಿರಿಸಿದ ಪ್ರೀತಿ ಅಭಿಮಾನವೇ ಇದಕ್ಕೆ ಸಾಕ್ಷಿ. ಅಂತಹವನು ಮಾಡದ ಕಳಶವನ್ನು ಮೆಟ್ಟಿ ಕೈಪುರದ ಹುಳಿಯನ್ನು ಕೊಯ್ದಿದ್ದಾನೆ ಎಂದು ನಂಬುವುದಕ್ಕಾಗುವುದಿಲ್ಲ. ಸಾಮಾನ್ಯವಾಗಿ ಯಾರೂ ದೈವಸ್ಥಾನಗಳ ಕಲಶವನ್ನು ಮುಟ್ಟುವುದಿಲ್ಲ. ಹಾಗಿರುವಾಗ ಈತ ಮೆಟ್ಟಿದ್ದಾನೆ ಎನ್ನುವ ವಿಚಾರ ಸರಿ ಎನಿಸುವುದಿಲ್ಲ. ಇನ್ನು ಮಾಡಕ್ಕೆ ಮುಟ್ಟಿಕೊಂಡಿರುವ ಕೈಪುರದ ಹುಳಿಯನ್ನು ಕೊಯ್ದಿರುವ ಸಾಧ್ಯತೆ ಇದೆ. ಆಗ ಮಾಡ ಅಶುದ್ಧವಾಯಿತೆಂದು ಮೇಲ್ವರ್ಗದವರು ಗಲಭೆ ಮಾಡಿ ಆಳುವ ಒಡೆಯನಿಗೆ ದೂರು ಹೋಗಿ ಆ ಒಡೆಯ ಮೈರೆಯನ್ನು ಮೋಹಿಸಿದಾತನೇ ಆಗಿದ್ದು ಈ ಕೊರಗತನಿಯನ ಮೇಲೆ ಸೇಡು ಸೀರಿಸಿಕೊಂಡಿರುವ ಸಾಧ್ಯತೆ ಇದೆ. ಅಥವಾ ಮಾಡದ ಎದುರಿನಲ್ಲಿಯೇ ವರ್ಣವೈಷಮ್ಯದ ಗಲಭೆಯಾಗಿ ಕೊರಗತನಿಯ ದುರ್ಮರಣವನ್ನಪ್ಪಿರುವ ಸಾಧ್ಯತೆ ಕೂಡ ಇದೆ. ಮರದಿಂದ ಅಥವಾ ಮಾಡದಿಂದ ಕಾಲು ಜಾರಿ ಬಿದ್ದು ದುರಂತವನ್ನಪ್ಪಿರುವ ಸಾಧ್ಯತೆಯೂ ಇದೆ. ತುಳುನಾಡಿನ ಸಂಸ್ಕೃತಿಯಲ್ಲಿ ಅಸಹಜ ಸಾವನ್ನಪ್ಪಿದ ಅಸಾಮಾನ್ಯ ಸಹಾಯ ಶೂರರು ದೈವತ್ವಕ್ಕೇರಿ ಆರಾಧಿಸಲ್ಪಡುವಂತೆ ಕೊರಗತನಿಯ ಕೂಡ ಆರಾಧಿಸಲ್ಪಡುತ್ತಾನೆ. ತನಗೆ ಅನ್ಯಾಯ ಮಾಡಿದವರ ವಿರುದ್ಧ ಸೇಡು ತೀರಿಸುವ ಪ್ರಸ್ತಾಪ ಪಾಡದನದಲ್ಲಿ ಎಲ್ಲಿಯೂ ಬರುವುದಿಲ್ಲ. ತಾನು ಮಾಯಾಸ್ವರೂಪ ಹೊಂದಿದ ನಂತರವೂ ಉಂಡ ಮನೆಗೂ ಊರಿಗೂ ಹಿತವನ್ನೇ ಮಾಡುತ್ತೇನೆ ಎಂಬ ಆತನ ಮಾತು ದೀರ್ಘಕಾಲ ಮನಸ್ಸಿನಲ್ಲಿ ನಿಲ್ಲುತ್ತದೆ. ಕೊರಗತನಿಯ ನನ್ನ ಸಾಮಾನ್ಯವಾಗಿ ಕೊರಗಜ್ಜ ಎಂದು ಕರೆಯುತ್ತಾರೆ. ಬಹುಶಃ ಆತನ ಕೈಯಲ್ಲಿ ಒಂದು ಕೋಲು ಇರುವುದು ಕೊರಗಜ್ಜ ಎಂಬ ಹೆಸರು ಬಂದಿರಲು ಕಾರಣವಾಗಿರಬೇಕು. ಆತ ಆಮೆಯನ್ನು ಹಿಡಿಯುವುದರಲ್ಲಿ ಬಹಳ ಚತುರ. ಆದ್ದರಿಂದ ಆತನ ಕೈಯಲ್ಲಿ ಒಂದು ಕೋಲು ಇರ್ತಿತ್ತು.
ಆದರೆ ಆಮೆ ವಾಹನ ಅನ್ನುವ ಬಗ್ಗೆ ಎಲ್ಲಿಯೂ ದಾಖಲೆ ಇಲ್ಲ. ಕೊರಗತನಿಯನಿಗೆ ಆಮೆ ವಾಹನವಾಗಿದ್ದ ಬಗ್ಗೆ ಪಾಡ್ದನದಲ್ಲಾಗಲು ಐತಿಹ್ಯದಲ್ಲಿ ಎಲ್ಲಿ ಕೂಡ ದಾಖಲೆ ಇಲ್ಲ. ಇತ್ತೀಚೆಗೆ ಮಾತ್ರ ಒಂದೆರಡು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ನಾನು ಓದಿದೆ. ಬಹುಶಃ ಇದೊಂದು ತಪ್ಪು ಕಲ್ಪನೆ ಇರಬೇಕು. ಯಾಕೆಂದ್ರೆ ಕೊರಗತನಿಯ ಆಮೆಯನ್ನು ಹಿಡಿಯುತ್ತಾ ಇದ್ದವನು, ತಿನ್ನುತ್ತಾ ಇದ್ದವನು. ಆಮೆಯನ್ನು ಹಿಡಿಯುವುದರಲ್ಲಿ ಆತ ಚತುರ. ತನ್ನ ವಾಹನವನ್ನು ಯಾರು ಕೂಡ ತಿನ್ನುವುದಿಲ್ಲ. ಹಾಗಾಗಿ ವಾಹನ ಸಾಮಾನ್ಯಗೆ ಕುಲಲಾಂಛನ ಕೂಡ ಆಗಿರ್ತದೆ. ಹಾಗಾಗಿ ಆಮೆ ವಾಹನ ಆಗಿರುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಬಹುಶಃ ಅನಂತರ ಸೇರಿಕೊಂಡಂತಹ ಪರಿಕಲ್ಪನೆ ಇದಿರಬೇಕು. ನನಗೆ ತಿಳಿದಂತಹ ಕೊರಗತನಿಯ ಪಾಡ್ದನದ ಕಥಾನಕವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನನ್ನದೇ ಆದ ಸಣ್ಣ ವಿಮರ್ಶೆಯನ್ನು ಕೂಡ ಇದಕ್ಕೆ ಸೇರಿಸಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಂಸ್ಕೃತಿಯ ಪ್ರಸಾರ ಕಾರ್ಯದಲ್ಲಿ ನಮಗೆ ಬೆಂಬಲ ನೀಡಿ ಕೇಳ್ಕೊಳ್ತೇನೆ. ಧನ್ಯವಾದ. ಈಗ ತುಳುನಾಡಿನ ಅತ್ಯಂತ ಜನಾನುರಾಗಿ ದೈವ ಕೊರಗತನಿಯನ ಬಗ್ಗೆ ನಾನು ಕೊರಗತನಿಯ ಪಾಡ್ದನದ ಕಥಾನಕವನ್ನ ಹೇಳ್ತೇನೆ. ವೃದ್ಧರಿಂದ ಹಿಡಿದು ಎಳೆಯ ಮಕ್ಕಳವರೆಗೆ ಎಲ್ಲರೂ ನೋಡಿರುವ, ಇಷ್ಟಪಡುವ ದೈವ ಕೊರಗತನಿಯ. ಎಲ್ಲ ಭೂತಗಳು ತನ್ನ ಉಗ್ರ ಅಟ್ಟಹಾಸ ಕುಣಿತಗಳಿಂದ ಜನರ ಮನದಲ್ಲಿ ಭಯ ಬಿತ್ತಿ ನಡುಕ